ಮಂಗಳೂರಿನ ಮಣ್ಣಗುಡ್ಡೆ ಗುರ್ಜಿ ಉತ್ಸವವೆಂದೇ ಖ್ಯಾತವಾಗಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಶರವು ಮಹಾಗಣಪತಿ ದೇವರ 150ನೇ ದೀಪಾರಾಧನೆ ಉತ್ಸವವು ನವೆಂಬರ್ 24ರಂದು ರವಿವಾರ ಸಂಜೆ ಮಣ್ಣಗುಡ್ಡೆಯಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ. ಇತಿಹಾಸ ಪ್ರಸಿದ್ಧ ಶ್ರೀ ಶರವು ಮಹಾಗಣಪತಿ ದೇವರ ದೀಪಾರಾಧನೆ ಅಂಗವಾಗಿ ಮಣ್ಣಗುಡ್ಡೆ ಗುರ್ಜಿ ಆಚರಣೆ ಈ ಬಾರಿ 150ನೇ ವರ್ಷದ ಸಂಭ್ರಮದಲ್ಲಿದೆ. ಮಣ್ಣಗುಡ್ಡೆ ಗುರ್ಜಿ ಸೇವಾ ಸಮಿತಿ ಟ್ರಸ್ಟ್, ಮಣ್ಣಗುಡ್ಡೆ ಗುರ್ಜಿ ಸೇವಾ ಸಮಿತಿ ಮತ್ತು ಮಹಿಳಾ ಘಟಕದ ವತಿಯಿಂದ ಈ ಬಾರಿ ವಿಶೇಷ ರೀತಿಯಲ್ಲಿ ಮಣ್ಣಗುಡ್ಡೆ ಗುರ್ಜಿ ಆಚರಣೆ ಮಾಡಲು ಎಲ್ಲ ಸಿದ್ಧತೆ ನಡೆದಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಣ್ಣಗುಡ್ಡೆ ಗುರ್ಜಿ ಸೇವಾ ಸಮಿತಿಯ ಸಾಂಸ್ಕೃತಿಕ ಜೊತೆ ಕಾರ್ಯದರ್ಶಿ ರಾಜೇಂದ್ರ ಕಲ್ಪಾಪಿಯವರು ಮಾತನಾಡಿ, ಭಜನಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾ ಅನುಪಮಾ ಸುರೇಶ್ ಅವರು ನೆರವೇರಿಸಲಿದ್ದಾರೆ. ಗುರ್ಜಿಯ ಮುಂದೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಂಆರ್ಪಿಎಲ್ನ ಪ್ರಧಾನ ವ್ಯವಸ್ಥಾಪಕರಾದ ಎಂ ವೆಂಕಟೇಶ್ ಅವರು ಚಾಲನೆ ನೀಡಲಿದ್ದಾರೆ ಎಂದವರು ಹೇಳಿದರು. ಸಂಜೆ 5:30ಕ್ಕೆ ಸರಿಯಾಗಿ ಮಣ್ಣಗುಡ್ಡೆ ಗುರ್ಜಿಯ ಐತಿಹಾಸಿಕ 150ನೇ ವರ್ಷಾಚರಣೆ ಪ್ರಾರಂಭವಾಗಲಿದೆ. 5:30ಕ್ಕೆ ನಾವೆಲ್ಲರೂ ಸೇರಿಕೊಂಡು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದೇವೆ. ಅಂದು ಸಾಯಂಕಾಲ ದೀಪ ಹಚ್ಚಲಿಕ್ಕೆ ಡಾಕ್ಟರ್ ಅನುಪಮಾ ಸುರೇಶ್ ಅವರು ಆಗಮಿಸಲಿಕ್ಕಿದ್ದಾರೆ. ದೀಪ ಹಚ್ಚಿದ ನಂತರ ಎಲ್ಲ ಗುರ್ಜಿಯ ಸುತ್ತಲೂ ಇದ್ದಂಥ ದೀಪದಳಿಗೆ ದೀಪವನ್ನು ಹಚ್ಚಲಾಗುತ್ತದೆ. ಅದಾದ ನಂತರ 6 ಗಂಟೆಗೆ ಸರಿಯಾಗಿ ಭಜನಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 6 ಗಂಟೆಯಿಂದ ದೇವರು ಬರುವ ತನಕ ಅಂದರೆ ಮಧ್ಯರಾತ್ರಿ 12 ಗಂಟೆಯವರೆಗೆ ಹಲವಾರು ತಂಡಗಳಿಂದ ಸುಮಾರು 12 ತಂಡಗಳಿಂದ ಭಜನಾ ಕಾರ್ಯಕ್ರಮ ನೆರವೇರಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಖ್ಯಾತ ನೃತ್ಯಗಾರ್ತಿ ಜ್ಞಾನ ಐತಾಳ್ ಅವರ ತಂಡದಿಂದ ನೃತ್ಯ ವೈಭವ ಪ್ರದರ್ಶನಗೊಳ್ಳಲಿದೆ. ಸಮಾರಂಭದಲ್ಲಿ ಅನಂತಕೃಷ್ಣ ಉಡುಪ ಅವರು ಹಾಡಿದ ಗಣಪ 150 ಧ್ವನಿ ಸುರುಳಿ ಬಿಡುಗಡೆಯಾಗಲಿದೆ. ರಾತ್ರಿ 9:30ರಿಂದ ಚಲನಚಿತ್ರ ಹಿನ್ನೆಲೆ ಗಾಯಕ ಅಜಯ್ ವಾರಿಯರ್ ಅವರಿಂದ ಸಂಗೀತ, ಹಿನ್ನೆಲೆ ಗಾಯಕರಾದ ಶಶಿಕಲಾ ಸುನೀಲ್, ರವಿ ಮೂಡೂರು ಮತ್ತು ತಂಡದವರಿಂದ ಭಕ್ತಿಭಾವ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ರಾತ್ರಿ 1 ಗಂಟೆಗೆ ಮಹಾಪೂಜೆ, ಸಂಕೀರ್ತನೋಪಾಸನೆ ನೆರವೇರಲಿದೆ. ಮಂಗಳದ ಬಳಿಕ ಪ್ರಸಾದ ವಿತರಣೆ ನಡೆಯಲಿದೆ. 150 ಸಂವತ್ಸರ ಪೂರ್ಣಗೊಳ್ಳುವ ಈ ಸಂದರ್ಭದಲ್ಲಿ ವಿಶೇಷ ಮಾಹಿತಿಯ ಸ್ಮರಣ ಸಂಚಿಕೆಯ ಬಿಡುಗಡೆಯೂ ಆಗಲಿದೆ ಎಂದು ರಾಜೇಂದ್ರ ಕಲ್ಪಾವಿ ತಿಳಿಸಿದರು. ಈ ಕಾರ್ಯಕ್ರಮದಂದು 150ನೇ ವರ್ಷಾಚರಣೆಗೆ ಯಾವುದೇ ಒಂದು ದೊಡ್ಡ ಕ್ಷೇತ್ರ ಇರಲಿ ಅಥವಾ ಇಂಪಾರ್ಟೆಂಟ್ ಇರುವ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಕ್ಕೆ ಅದರದ್ದೇ ಆದ ಒಂದು ಭಕ್ತಿಗೀತೆಗಳು, ಅದರದ್ದೇ ವೈಶಿಷ್ಟ್ಯವನ್ನು ಸಾರುವ ಗೀತ ಗಾಯನಗಳು ಅಥವಾ ಹಾಡುಗಳ ಕುಂಚ ಇದೆಲ್ಲ ಇರ್ತದೆ. ಈ 150ನೇ ವರ್ಷಾಚರಣೆಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅನಂತಕೃಷ್ಣ ಉಡುಪ ಇವರು ವೃತ್ತಿಯಲ್ಲಿ ಲಾಯರ್ ಆಗಿದ್ದಾರೆ. ಇವರು ಲಾಯರ್ ಆಗಿಬಿಟ್ಟು ಶ್ರವಣ ಅಡಿಗ ಅವರಿಂದ ರಚಿಸಲ್ಪಟ್ಟ ಹಾಡುಗಳನ್ನು ಇವರು ಹಾಡಿ ಅತ್ಯುತ್ತಮ ಸಂಗೀತದೊಂದಿಗೆ ಸ್ಟುಡಿಯೋ ರೆಕಾರ್ಡಿಂಗೊಂದಿಗೆ CD-ಯನ್ನು ಮಾಡಲಾಗಿದೆ. ಅಂದರೆ ಗುರ್ಜಿಯ 150ನೇ ವರ್ಷಾಚರಣೆಯ ಈ ವಿಶೇಷತೆಯನ್ನು ಸಾರುವ ಗೀತ ಗಾಯನದ ಒಂದು CD-ಯನ್ನು ಕೂಡ ಆ ದಿನ ಬಿಡುಗಡೆ ಆಗಲಿಕ್ಕಿದೆ. ಈ ಬಾರಿಯ ಗುರ್ಜಿ ಉತ್ಸವದಲ್ಲಿ 150 ಗೂಡು ದೀಪಗಳು ವಿಶೇಷ ಆಕರ್ಷಣೆಯಾಗಲಿದೆ. ಈ ಉತ್ಸವದಲ್ಲಿ ಮಕ್ಕಳ ಒಳಗೊಳ್ಳುವಿಕೆಯ ಉದ್ದೇಶದಿಂದ ಗುರ್ಜಿ ಮಕ್ಕಳ ಸೈನ್ಯವನ್ನ ಆರಂಭಿಸಿದ್ದೇವೆ ಎಂದು ಇದೇ ವೇಳೆ ಅವರು ತಿಳಿಸಿದರು. 150ನೇ ವರ್ಷಕ್ಕೆ ದ್ಯೋತಕವಾಗಿ ದೇವರಿಗೆ 150 ಗೂಡು ದೀಪಗಳನ್ನು ನಾವು ತಯಾರು ಮಾಡಿದ್ದೇವೆ. ಆ 150 ಗೂಡು ದೀಪಗಳ ಅಲಂಕಾರ ಕೂಡ ಬರುವ ಭಕ್ತ ಮಹಾಶಯರಿಗೆ ಕಣ್ಣಿಗೆ ಮೃಷ್ಟಾನ್ನ ಭೋಜನವನ್ನು ನೀಡಲಿಕ್ಕಿದೆ. ಅದೇನಲ್ಲದೆ ದೇವರ ಪೂಜೆಯಲ್ಲಿ ಕೂಡ 150 ವಿಧದ ಅಲಂಕಾರಗಳನ್ನು ಮಾಡುವ ಒಂದು ಯೋಜನೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಗುರ್ಜಿ ಸೇವಾ ಸಮಿತಿಯ ಅಧ್ಯಕ್ಷ ವೈ ರಮೇಶ್ ಭಟ್, ಮಣ್ಣಗುಡ್ಡೆ ಗುರ್ಜಿ ಸೇವಾ ಸಮಿತಿಯ ಉಪಾಧ್ಯಕ್ಷ ರಮಾನಂದ್ ಪಾಂಗಳ್, ಕಾರ್ಯದರ್ಶಿ ಪಿ ಭಾರ್ಗವ ತಂತ್ರಿ, ಜೊತೆ ಕಾರ್ಯದರ್ಶಿ ಗುರುಚರಣ್ HR, ಮಾಧ್ಯಮ ವಕ್ತಾರ ನಂದಕುಮಾರ್ ಕೆ, ಮಹಿಳಾ ಘಟಕದ ಕಾರ್ಯದರ್ಶಿ ಮನೋರಮಾ ಉಮೇಶನ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.